ರಬ್ಬರ್ ಕೃಷಿ ಭಾರತದಲ್ಲಿ ಈಗ ಅತಿ ಹೆಚ್ಚು ಪ್ರಸಿದ್ಧಿಯಾಗುತ್ತಿದೆ. ಕಾರಣ ಇದಕ್ಕೆ ಸಿಗುತ್ತಿರುವ ದುಡ್ಡು. ಎಷ್ಟೋ ಜನ ಮಾಮೂಲಿ ಕೃಷಿಯನ್ನ ಬಿಟ್ಟು ಈಗ ರಬ್ಬರ್ನತ್ತ ಹೆಚ್ಚು ಗಮನವನ್ನ ಕೊಡುತ್ತಿದ್ದಾರೆ. ಈ ಒಂದು ಬೆಳೆಯಲ್ಲಿದೆ ಲಕ್ಷಗಟ್ಟಲೆ ಗಳಿಸುವಂತಹ ಒಂದು ಸೀಕ್ರೆಟು. ಆದರೆ ಇತ್ತೀಚೆಗೆ ಕಾಸರಗೋಡಿನ ಒಂದು ರಬ್ಬರ್ ಪ್ಲಾಂಟೇಶನ್ನಲ್ಲಿ ಕೇಂದ್ರ ಸರ್ಕಾರದ ಕೆಲವು ಅಧಿಕಾರಿಗಳು ಒಂದು ಮಾಹಿತಿಯನ್ನು ಆಧರಿಸಿ ಅಲ್ಲಿಗೆ ಹೋದಾಗ ಅವರಿಗೆ ಕಾದಿತ್ತು ಬೆಚ್ಚಿ ಬೀಳಿಸುವ ಒಂದು ಸಂಗತಿ. ಅಷ್ಟಕ್ಕೂ ಆ ರಬ್ಬರ್ ತೋಟದಲ್ಲಿ ನಡೆಯುತ್ತಿದ್ದ ವಿಷಯವೇನು, ಯಾಕೆ ಆ ಮಾಲೀಕ ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗಿದ್ದ ಅನ್ನುವ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ರಬ್ಬರ್ ಉತ್ಪಾದನೆಯಲ್ಲಿ ನಮ್ಮ ದೇಶ ವಿಶ್ವದಲ್ಲಿಯೇ 4ನೇ ಸ್ಥಾನದಲ್ಲಿದೆ ಮತ್ತು ನಮ್ಮ ದೇಶದಲ್ಲಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿದೆ. ಇದರ ನಂತರ ತ್ರಿಪುರಾ 2ನೇ ಸ್ಥಾನದಲ್ಲಿದೆ. ಇಲ್ಲಿಂದ ರಬ್ಬರ್ ಹೊರ ದೇಶಗಳಿಗೆ ರಫ್ತಾಗುತ್ತದೆ. ಬೇರೆ ರಾಜ್ಯಗಳಲ್ಲಿಯೂ ರೈತರು ರಬ್ಬರ್ ಕೃಷಿಯನ್ನ ಈಗ ಮಾಡಲು ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ರಬ್ಬರ್ ಅನ್ನ ನಮ್ಮ ಮಲೆನಾಡಿನ ಭಾಗದಲ್ಲಿ ಹಲವಾರು ರೈತರು ಕೃಷಿಯನ್ನ ಮಾಡುತ್ತಿದ್ದಾರೆ. ರಬ್ಬರ್ ಮರಗಳ ಜೀವಾವಧಿಯು ಸುಮಾರು 32 ವರ್ಷದಿಂದ 40 ವರ್ಷಗಳಾಗಿವೆ. 7 ವರ್ಷಗಳವರೆಗೆ ಅಪಕ್ವವಾದಂತಹ ಹಂತ ಮತ್ತು ಸುಮಾರು 25 ವರ್ಷಗಳಿಗೆ ನೀವು ಉತ್ಪಾದನೆಯ ಹಂತವನ್ನ ಪಡೆಯಬಹುದು. ಗಿಡಕ್ಕೆ ಮಣ್ಣಿನ ಅಗತ್ಯವು ಸಾಮಾನ್ಯವಾಗಿ ಹೆಚ್ಚಾಗಿ ಒಣ ಹವೆಯ ವಾತಾವರಣ ಇರಬೇಕು. 2 ದಿನಕ್ಕೊಮ್ಮೆ ಗಿಡದಿಂದ ರಬ್ಬರ್ ದ್ರವವನ್ನು ನೀವು ಸಂಗ್ರಹಿಸಬಹುದು. ರಬ್ಬರ್ ಗಿಡಗಳು ನೀರನ್ನು ಹೆಚ್ಚಾಗಿ ಆಶ್ರಯಿಸದೆ ಬದುಕುತ್ತವೆ. ಮರ ಒಣಗಿದ ನಂತರವೂ ಅದಕ್ಕೆ ಬೇಡಿಕೆ ಇದ್ದು ಪ್ಲೈವುಡ್ ತಯಾರಿಕೆಗೆ ಇದನ್ನ ಬಳಸಲಾಗುತ್ತಿದೆ. ಇದೇ ಕಾರಣ ರಬ್ಬರ್ ಜೊತೆಗೆ ನೀವು ಇದರ ಕಟಗಿಯನ್ನು ಕೂಡ ಬೇರೆ ಬೇರೆ ವಿಧಾನಕ್ಕಾಗಿ ಬಳಸಬಹುದು. ರಬ್ಬರ್ ತೋಟದಲ್ಲಿ ಪ್ರಾರಂಭದ ವರ್ಷಗಳಲ್ಲಿ ನೆಲದ ಮೇಲೆ ಸೂರ್ಯನ ಕಿರಣಗಳು ಬೀಳದಂತೆ ಹಬ್ಬುವ ಅಲಸಂದೆ ಜಾತಿಯ ಬಳ್ಳಿಗಳನ್ನ ಅಥವಾ ಬೇರೆ ಯಾವುದಾದ್ರೂ ಬಳ್ಳಿಗಳನ್ನ ಬೆಳೆಯಬೇಕಾಗುತ್ತದೆ. ದೇಶದಲ್ಲಿ 60% ಟೈರ್ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುವುದರಿಂದ ರಬ್ಬರ್ ಬೇಡಿಕೆ ಈಗ ಹೆಚ್ಚಾಗಿದೆ. ರಬ್ಬರ್ ತಯಾರಿಸಲು ವಿವಿಧ ರಾಸಾಯನಿಕಗಳನ್ನು ಕೂಡ ಸೇರಿಸಲಾಗುತ್ತದೆ. ಈ ರಬ್ಬರ್ಗಳನ್ನ ಶೂಸ್ಗಳು, ಟೈರ್ಗಳು, ಇಂಜಿನ್ ಸೀಲ್ಗಳು, ಚೆಂಡುಗಳು, ಎಲಾಸ್ಟಿಕ್ ಬ್ಯಾಂಡ್ಗಳು, ವಿದ್ಯುತ್ ಉಪಕರಣಗಳು ಇತ್ಯಾದಿಗಳಿಗಾಗಿ ಈ ರಬ್ಬರ್ ಅನ್ನ ಬಳಸಲಾಗುತ್ತಿದೆ. 5 ವರ್ಷದಲ್ಲಿ ಒಂದು ಗಿಡ ಮರವಾಗುತ್ತದೆ. ಇದರ ನಂತರ ಅದರಿಂದ ರಬ್ಬರ್ ಉತ್ಪಾದನೆ ಪ್ರಾರಂಭವಾಗುತ್ತಿದೆ. ಟೀ, ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ 1 ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಈ ಮರಗಳಿಂದ ನೀವು 40 ವರ್ಷಗಳವರೆಗೆ ಆದಾಯವನ್ನ ಕೂಡ ಪಡೆಯಬಹುದು. ಒಮ್ಮೆ ನೀವು ಪ್ಲಾಂಟ್ ಮಾಡಿದರೆ 40 ವರ್ಷ ನೀವು ಆದಾಯ ಗ್ಯಾರಂಟಿ. ಆದರೆ ಇತ್ತೀಚೆಗೆ ನಮ್ಮ ನೆರೆಯ ರಾಜ್ಯವಾದಂತಹ ಕೇರಳದ ಕಾಸರಗೋಡಿನಲ್ಲಿ ಒಂದು ಭಾರಿ ಸ್ಕ್ಯಾಮ್ ಆಗಿ ಹೋಗಿದೆ. 2021ರಲ್ಲಿ ಕೇರಳ ಸರ್ಕಾರ ಬೆಳೆಗಾರರಿಗೆ 42.57 ಕೋಟಿಯಷ್ಟು ಸಬ್ಸಿಡಿಯನ್ನು ಕೊಡಲು ಮುಂದಾಗಿತ್ತು. ಅನೀಶ್ ಜೋಶ್ ಎಂಬ ಒಬ್ಬ ಬೆಳೆಗಾರ ಈ ಸಬ್ಸಿಡಿಯನ್ನು ತೆಗೆದುಕೊಂಡು ತನ್ನ ರಬ್ಬರ್ ಪ್ಲಾಂಟ್ನಲ್ಲಿ ಗಂಧದ ಮರಗಳ ಸಾಗಾಣಿಕೆಯನ್ನು ಮಾಡಲು ಪ್ರಾರಂಭಿಸಿದ್ದ. 5 ಎಕರೆ ಜಮೀನಿನಲ್ಲಿ ರಬ್ಬರ್ ಅನ್ನು ಹಾಕಿದ್ದ ಅನೀಶ್ ಜೋಶ್ 5 ವರ್ಷದಲ್ಲಿ 18 ಕೋಟಿಗಿಂತಲೂ ಹೆಚ್ಚು ದುಡ್ಡನ್ನು ಗಳಿಸಿರುವ ವಿಷಯ ಅಧಿಕಾರಿಗಳಿಗೆ ಗೊತ್ತಾಗುತ್ತದೆ.
ಕನಿಷ್ಠ ಪಕ್ಷ 1.5 ತಿಂಗಳು ಅನೀಶನ ತೋಟದ ಮೇಲೆ ಅಧಿಕಾರಿಗಳು ನಿಗಾ ಇಟ್ಟಿದ್ದರು. ಅನೀಶ್ ರಬ್ಬರ್ ಪ್ಲಾಂಟ್ ನೆಪ ಮಾಡಿ ಅಲ್ಲಿ ಗಂಧದ ಮರಗಳ ಸಾಗಾಣಿಕೆ ದಂಧೆ ಮಾಡುತ್ತಿರುವ ವಿಷಯ ಬಯಲಾಗುತ್ತದೆ. ಸರ್ಕಾರದಿಂದ ಸಬ್ಸಿಡಿ ಪಡೆದಂತಹ ಅನೀಶ್ ಜೊತೆಗೆ ಈ ಗಂಧದ ಮರಗಳ ಮಾರಾಟದಿಂದ ಭಾರೀ ಪ್ರಮಾಣದ ಸ್ಮಗ್ಲಿಂಗ್ ಮಾಡುವ ವಿಷಯ ಬಹಿರಂಗವಾಗುತ್ತದೆ. ಸರಿಸುಮಾರು 15 ದಿನಗಳ ಕಾಲ ಕಾರ್ಯಾಚರಣೆ ನಂತರ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಲು ರಬ್ಬರ್ ಪ್ಲಾಂಟೇಶನ್ ನುಗ್ಗಿದಾಗ ಅವರಿಗೆ ಗೊತ್ತಾಗಿದ್ದು ಗಂಧದ ಮರಗಳ ಅಕ್ರಮ ದಂಧೆ. ಇದೆಲ್ಲವೂ ಸಾಧ್ಯವಾಗಿದ್ದು ಕೆಲವು ತಾಲೂಕು ಆಫೀಸ್ನಲ್ಲಿರುವಂತಹ ಲೋಕಲ್ ಅಧಿಕಾರಿಗಳ ಜೊತೆ ಸೇರಿಕೊಂಡು ಈ ಒಂದು ದಂಧೆಯನ್ನ ಅನೀಶ್ ಜೋಶ್ ಮಾಡುತ್ತಿದ್ದನು ಎಂದು ನೋಡಿದಿರಾ ಸ್ನೇಹಿತರೆ. ಸರ್ಕಾರಗಳು ರೈತರ ಅಭಿವೃದ್ಧಿಗೆ ಸವಲತ್ತು ಕೊಟ್ಟರೆ ಇಂತಹ ಕೆಲವು ಬದ್ಮಾಶ್ ರೈತರು ಏನೆಲ್ಲ ಮಾಡುತ್ತಾರೆ ಎಂದು. ಈಗ ಅನೀಶ್ ಕಾಸರಗೋಡು ಜೈಲಿನಲ್ಲಿ ಕಂಬಿಯನ್ನ ಎಣಿಸುತ್ತಿದ್ದಾನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.